ಸುಮಾರು 15 ವರ್ಷಗಳ ನಂತರ ಕಾರ್ಕಳ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಚಾಲನೆ ದೊರಕಿರುವುದು ಸಂತಸದ ಸಂಗತಿ. ಅಧಿಕಾರಿನಿಂದ ಬೆಳ್ಮನ್ ವಲಯಗಳ ಪತ್ರಕರ್ತರನ್ನ ಸೇರಿಕೊಂಡು ಪತ್ರಕರ್ತರ ಗುರುತಿನ ಚೀಟಿಯನ್ನು ವಿತರಿಸಲಾಗಿದೆ. ಗುರುತಿನ ಚೀಟಿ ತುಂಬಾ ಅವಶ್ಯ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಸಹಿತ ಇಂದು ಜನಸಾಮಾನ್ಯರಿಗೂ ಅತ್ಯಗತ್ಯವಾಗಿದೆ. ಸಂಘ ಸಂಸ್ಥೆಗಳು, ಉದ್ಯೋಗ ನೀಡುವ ಕಂಪನಿಗಳು ತಮ್ಮ ವ್ಯಾಪ್ತಿಯ ಸದಸ್ಯರಿಗೆ ಗುರುತಿನ ಚೀಟಿಗಳನ್ನು ನೀಡುವ ವಾಡಿಕೆ ಇದೆ. ಪತ್ರಕರ್ತರಿಗೆ ರಾಜ್ಯ ಸಂಘಟನೆಯ ಗುರುತಿನ ಚೀಟಿ ಇಂದು ಲಭಿಸಿದ್ದು ಪತ್ರಕರ್ತರಿಗೆ ಉಪಯೋಗವಾಗಲಿದೆ. ಅವರಿಂದ ಸಮಾಜದ ಉತ್ತಮ ಸುದ್ದಿಗಳನ್ನು ಬಿತ್ತರಿಸುವ ಜೊತೆಗೆ ಜನರನ್ನು ಜಾಗೃತಗೊಳಿಸುವ ಕೆಲಸ ಕೂಡ ನಡೆಯಬೇಕಿದೆ. ಇನ್ನು ಉತ್ತಮ ಸಂಘಟನಾತ್ಮಕ ಕಾರ್ಯಗಳು ಪತ್ರಕರ್ತರ ಸಂಘಟನದಿಂದ ನಡೆಯಲಿ ಎಂದು ಶಾಸಕ ಹಾಗೂ ವಿಧಾನಸಭಾ ಪ್ರತಿಪಕ್ಷ ಮುಖ್ಯ ಸಚೇತಕ ವಿ ಸುನಿಲ್ ಕುಮಾರ್ ಹೇಳಿದರು. ಕಾರ್ಕಳ ಪತ್ರಕರ್ತರ ಸಂಘ ಬಹಳ ವರ್ಷಗಳ ನಂತರ ಒಂದು ಸಂಘಟನೆಯ ರೂಪವನ್ನು ಇವತ್ತು ಪಡೆಯುತ್ತಾ ಕಾರ್ಡ್ ವಿತರಣೆಯ ಹಂತದಲ್ಲಿ ಒಂದು ಶುಭ ಹೆಜ್ಜೆಯನ್ನು ಇವತ್ತು ಇಡ್ತಾ ಇದ್ದಾರೆ. ಯಾವುದೇ ವ್ಯಕ್ತಿಗೆ ಗುರುತಿನ ಚೀಟಿ ಬಹಳ ಅನಿವಾರ್ಯ ಮತ್ತು ಅಗತ್ಯ. ಇವತ್ತು ಗುರುತು ಚೀಟಿ ಇಲ್ಲ ಅಂತಾದರೆ ಯಾವುದೇ ಕಾರ್ಯಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ರೇಷನ್ ಕಾರ್ಡಿಂದ ಆರಂಭವಾಗಿ ಆಧಾರ್ ಕಾರ್ಡಿನ ತನಕ ಹತ್ತಾರು ರೀತಿಯಾದ ಗುರುತಿನ ಚೀಟಿಗಳು ಸಾಮಾನ್ಯ ಜನರಿಗೂ ಕೂಡ ಇವತ್ತು ಸಿಗ್ತಾ ಇದೆ. ಆಯಾ ವೃತ್ತಿಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಆಯಾ ವೃತ್ತಿಗೆ ತಕ್ಕಂಥ ಗುರುತಿನ ಚೀಟಿಗಳನ್ನು ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲ ವ್ಯಕ್ತಿಗಳಿಗೂ ಕೂಡ ನೋಡೋದನ್ನು ನಾವು ಗಮನಿಸಿದ್ದೇವೆ. ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡುವಂಥವರಿಗೆ ಆಯಾ ಕಂಪನಿಗಳಲ್ಲಿ ಗುರುತಿನ ಚೀಟಿಯನ್ನು ಕೊಡುವಂಥದ್ದನ್ನು ಕೂಡ ಗಮನಿಸಿದೆ. ಅಂದರೆ ಗುರುತಿನ ಚೀಟಿ ಒಂದು ಬಹಳ ಅನಿವಾರ್ಯವಾಗಿರುವಂಥ ಸಂಗತಿ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ರಚನೆಗೊಂಡ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಹೋಟೆಲ್ ಪ್ರಕಾಶನ ಸಂಭ್ರಮ ಸಭಾಂಗಣದಲ್ಲಿ ದೀಪ ಪ್ರಜ್ವಲಿಸಿ ಅಧಿಕೃತವಾಗಿ ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಆರ್.ಬಿ. ಜಗದೀಶ್, ಕಾರ್ಯಕ್ರಮದ ಪ್ರಾಯೋಜಕ ದಾನಿ ಉಡುಪಿ, ಜಿಲ್ಲಾ ಮುಸ್ಲಿಂ ಒಕ್ಕೂಟದ ತಾಲೂಕು ಅಧ್ಯಕ್ಷ ಉದ್ಯಮಿ ಮೊಹಮ್ಮದ್ ಗೌಸ್, ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯಾಧಿಕಾರಿ ಸಮಿತಿ ಸದಸ್ಯ ಕಾರ್ಕಳ ಸಂಘದ ಸದಸ್ಯ ಖಲೀಲ್ ಮೊದಲಾದವರು ಉಪಸ್ಥಿತರಿದ್ದರು. ಸಮಾಜದ ವ್ಯವಸ್ಥೆಗಳನ್ನ ಬಹಳ ಗಂಭೀರವಾಗಿ ನೋಡುವುದರ ಜೊತೆಗೆ ಅವ್ಯವಸ್ಥೆಗಳನ್ನು ವ್ಯವಸ್ಥೆಯ ಕಡೆಗೆ ಮುಖ ಮಾಡಿಸ್ತಕ್ಕಂಥ ಅತ್ಯಂತ ಜವಾಬ್ದಾರಿಯುತವಾದಂಥ ಪಾತ್ರ ಅದು ಪತ್ರಕರ್ತರದ್ದು, ಮಾಧ್ಯಮದ್ದಾಗಿರುತ್ತದೆ. ಆದ್ದರಿಂದ ಮಾಧ್ಯಮ ಎಲ್ಲಾದರೂ ತಪ್ಪಿದರೆ ಸಮಾಜವು ತಪ್ಪುತ್ತದೆ. ಆದ್ದರಿಂದ ನನಗನ್ನಿಸ್ತದೆ ಮಾಧ್ಯಮ ಕ್ಷೇತ್ರ ಅತ್ಯಂತ ಚೆನ್ನಾಗಿರಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಬೇಕಾಗಿದೆ. ನಮ್ಮ ಗೌಸ್ ಸಾಹೇಬರು ಅದಕ್ಕೆ ಬೇಕಾಗಿ ಇವತ್ತು ಜೊತೆಗೆ ದಾನಿಗಳಾಗಿ ಸೇರ್ಕೊಂಡಿದ್ದಾರೆ. ಮಾಧ್ಯಮ ಕ್ಷೇತ್ರಕ್ಕೆ ಬೆಂಬಲ ಕೊಡಲಿಕ್ಕೆ